ದೊಡ್ಡ ಮಠ ಹೇಳೋದಕ್ಕೆ ಇಂಚ ಲಂಗ ಲತ್ಕೊಂಡು ಜಾಸ್ತಿ ಬಾಯ್ತಾರೆ ಇರ್ನ ಗುರುಕುಲ ಪೂರ ಜೆತ್ತು ಒಯ್ತು ಮಾಡುವ ಒಂದೇನು ಅದೇನು ಹಣ ಇತ್ತು ಆಗಿ ಜೋಕುಲು ನಮ್ಮೆ ಯಾರು 6 ಹೆಣ್ಣು ಮಕ್ಕಳು ಅವರಿಗೆ. ನನಗೆ ಗೊತ್ತುಂಟದು. ಅದೇ ನಾನು ಕಾರ್ಕಳದಲ್ಲಿ ವಿಲಾಸ್ ಕುಮಾರಿ ಅಂತೇಳಿ ಅದರಿಗೆ ಗೊತ್ತಿದ್ದ ಗಾಡಿ ಕೊಂಕಣಿ ಮತ್ತೆ ಇವ್ರದ್ದು ಎಲ್ದು ಹಾಕಿದ್ರೆ ಎಂಟಲ್ಲ ಮಾರ ನರಕ್ಕ. ಅವ್ರದೇ ಮಗಳು. ನಾನು ಮಾರ ಒಂದು ಧರ್ಮದಲ್ಲಿದ್ದವನು ಮಾರ್ರೆ ಗೊತ್ತೈತಲ್ಲ. ಒಂದು ಏನಾಯ್ತು ತಪ್ಪು ಮಾಡಿದ್ದೇನೆ ಗೊತ್ತೈತಲ್ಲ. ಇವರೆಲ್ಲ ಮಾಡಿದ್ದು ತಪ್ಪು ನಂದು ಎಂಥದ್ದು ಅಲ್ಲ ಮಾರ್ರೆ. ಸ್ವಾಮೀಜಿ ಆ ತಪ್ಪನ್ನು ಎಲ್ಲ ಸ್ವಾಮಿಗಳು ಮಾಡಿದ್ದಾರೆ ಅವರು. ಅಣ್ಣ ಸೆಕ್ಸ್ ಈ ಅಷ್ಟಮಠದಲ್ಲಿ ಹಿಂದೆ ಸಹ ಇತ್ತು. ಹೌದು, ಇನ್ನು ಮುಂದೆ ಸಹ ಉಂಟು. ಆಯ್ತಲ್ಲ. ಪುತ್ತಿಗೆ ಮಠದಲ್ಲಿ ಒಂದು ಕಥೆ ಆಯಿತು. ಈಗಿನ ಸ್ವಾಮಿಗಳ ಗುರುಗಳು ಸುಜ್ಞಾನೇಂದ್ರರು, ಅವರ ಗುರುಗಳು ಸುಧೀಂದ್ರ ಶತಾಯುಷಿ. ಅವರ ಗುರುಗಳು ಇನ್ನೊಂದು ಸ್ವಾಮಿಗಿದ್ದರು. ಅವರಿಗೆ ಒಂದು ಅಕ್ಕಯ್ಯ ಅಂತ ಹೇಳಿ ಒಂದು ಕೇಳಿದ್ದೆ ಅಕ್ಕಯ್ಯ ಸಂಘ ಕೇಳಿ. ಅಕ್ಕಯ್ಯ ಅಂತಂದರೆ ಹೆಂಗೆ ಸಿಕ್ತು, ಅಕ್ಕೆ ಮಗುವಾಗಿ ಅದಕ್ಕೆ ದೀಕ್ಷೆ ಕೊಟ್ಟರು. ಅದೇ ಮಗುವಿಗೆ ದೀಕ್ಷೆ ಕೊಟ್ಟರು, ಪರ್ಯಾಯ ಮಾಡಿಸಿದ್ರು. 7 ಜನ ಸ್ವಾಮಿಯವರು ಹೈಕೋರ್ಟಿಗೆ ಹೋದ್ರು, ಪೂರ ಮೆಡ್ರಾಸ್ ಹೈಕೋರ್ಟಿಗೆ ಹೋದರು. ಆ ರೆಕಾರ್ಡ್ ನಾನು ಮತ್ತೆ ಹೈಕೋರ್ಟಿಗೆ ಹೋದ್ರು. ಹೈಕೋರ್ಟಿಗೆ ಹೋಗಿ ಇನ್ನಾಗಿ ಬಂದದಲ್ಲ ಮಾರು ಸ್ವಾಮಿ ಪರ್ಯಾಯ ನಿಂತಿದ್ರು ಅಂತ